ಕಾರಣರಾಗಿರ್ತಕ್ಕಂಥವರ ಬಗ್ಗೆ ಯಾವುದೇ ಆಕ್ಷೇಪಣೆ ಬರೋದಿಲ್ಲ, ಯಾವುದೇ ದೂರುಗಳನ್ನು ದಾಖಲು ಮಾಡೋದಿಲ್ಲ. ಕೆಲವೆಡೆ ಪೊಲೀಸರು ಹೇಳ್ತಾರೆ ನಿನಗೆ ಇನ್ಶೂರೆನ್ಸ್ ಬೇಕಾದರೆ ಒಂದು ಆರೋಪಿ ಬೇಕಾಗ್ತದೆ, ಅವನ ಇನ್ನೊಬ್ಬ ತಪ್ಪು ಮಾಡಿದ ತೋರಿಸಿ ಅಂತ. ಆದರೆ ಇವತ್ತು ವಾಸ್ತವದಲ್ಲಿ ಈ ರೀತಿಯ ಗುಂಡಿಗಳಿಂದ ಬಿದ್ದು ಸತ್ತೋದವರಿಗೆ ಅಥವಾ ಕೈಕಾಲು ಮುರ್ಕೊಂಡವರಿಗೆ ಅವರ ಕಣ್ಣೀರ ಶಾಪ ಇವತ್ತು ಜನಪ್ರತಿನಿಧಿಗಳಿಗೆ ಖಂಡಿತ ತಟ್ಟಲೇಬೇಕು. ಈ ರೀತಿಯ ಒಂದು ಅವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇವತ್ತು ನಾವು ಬಲ್ಮಠದಿಂದ ಕಂಕನಾಡಿ ಪಂಪೆ ದಾಟಬೇಕಾದ್ರೆ ಸುಮಾರು ಅರ್ಧ ತಾಸು ಬೇಕು. 2 ನಿಮಿಷದಲ್ಲಿ ಹೋಗಬೇಕಾದ್ರೆ ಸಂಚರಿಸಬೇಕಾದ್ರೆ ಅರ್ಧ ಗಂಟೆ ಬೇಕು. ಈ ಅರ್ಧ ಗಂಟೆ ಆ ಒಂದು ಸಾವಿರಾರು ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಒಬ್ಬೊಬ್ಬ ವ್ಯಕ್ತಿಗೆ ಅರ್ಧ ಗಂಟೆ ಅಂದರೆ ಸಾವಿರಾರು ಜನರಿಗೆ ಎಷ್ಟು ಗಂಟೆ ನಷ್ಟ ಆಯಿತು. ಅದು ಈ ದೇಶಕ್ಕೆ ಆಗುವಂಥ ನಷ್ಟ, ಅದು ಈ ದೇಶದ ಮಾನವ ಸಂಪತ್ತಿಗೆ ಆಗುವಂಥ ನಷ್ಟ. ಆ ನಷ್ಟಕ್ಕೆ ಯಾರು ಹೊಣೆಗಾರರು? ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ಅನೇಕ ಕಡೆ ಈ ರೀತಿಯ ರಸ್ತೆ ಗುಂಡಿಗಳಿವೆ. ಇವತ್ತು ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಕೂಡ ಮುಚ್ಚಲಿಕ್ಕೆ ನಗರ ಪಾಲಿಕೆಗೆ ಸಾಧ್ಯ ಆಗುವುದಿಲ್ಲ. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ಇವತ್ತು ಬಿದ್ದು ಸತ್ತೋಗ್ತಾ ಇದ್ರು ಕೂಡ ಇವತ್ತು ಮೌನ ಆಗಿದ್ದಾರೆ ಅಂತ ಹೇಳಿದ್ರೆ ಡಿವೈಎಫ್ಐ ಅದನ್ನು ನೋಡಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಂಗಳೂರು ನಗರ ಬೆಳೆಯುವಂತಹ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಇವತ್ತು ಈ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಾದ್ರೆ ಇವತ್ತು ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಈ ಒಂದು ಕಂಕನಾಡಿಯ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸದೆ ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾಗಿದೆ. ಈ ರೀತಿಯ ಒಂದು ನಿರ್ಲಕ್ಷ್ಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ನೀವು ಜಾಗೃತರಾಗಬೇಕು. ಇವತ್ತು ನಿಮಗೆ ಈ ಒಂದು ವಿಚಾರದಲ್ಲಿ ಇಂಥ ಗುಂಡಿಗಳ ಬಗ್ಗೆ ಜನರಿಗೆ ನಿಮ್ಮದೇ ರೀತಿಯಲ್ಲಿ ಪ್ರತಿಭಟನೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಅನೇಕ ಮಾರ್ಗಗಳಿವೆ, ಸಾಮಾಜಿಕ ಜಾಲತಾಣಗಳಿವೆ. ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನು ಸರಿಪಡಿಸಿ ಅಥವಾ ಮೂಲಭೂತವಾಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಬಂದರೆ ಅದನ್ನು ಪ್ರತಿಭಟಿಸುವಂಥ ಗುಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಲ್ಲಿ ಕಡಿಮೆ ಆಗಿದೆ. ಮಂಗಳೂರಿನಲ್ಲಿ ಇವತ್ತು ಯಾವುದ್ಯಾವುದಕ್ಕೂ ಬಂದ್ಗಳಾಗ್ತದೆ, ರಸ್ತೆಗಳನ್ನು ತಡೆ ಮಾಡ್ತಾರೆ, ಕರ್ಫ್ಯೂ ಆಗ್ತದೆ, ಸೆಕ್ಷನ್ ಆಗ್ತದೆ. ಆದರೆ ಮಂಗಳೂರಿನ ಜನರು ಮಂಗಳೂರಿನ ಅಭಿವೃದ್ಧಿಗಾಗಿ ಯಾವತ್ತಾದರೂ ಬೀದಿಗಿಳಿದಿದ್ದಾರಾ? ಮಂಗಳೂರಿನ ಅಭಿವೃದ್ಧಿಗಾಗಿ ಯಾವತ್ತಾದರೂ ಸಂಘರ್ಷಕ್ಕಿಳಿದ್ದಾರಾ? ಸತ್ತಿದ್ದಾನೆ, ಮುಸ್ಲಿಂ ಸತ್ತಿದ್ದಾನೆ, ಕ್ರೈಸ್ತ ಸತ್ತಿದ್ದಾನೆ. ಯಾವತ್ತಾದರೂ ಆ ಧರ್ಮದ ಸಂಘಟನೆಗಳು ಹಿಂದೂ ಸತ್ತೋಗಿದ್ದಾನೆ, ಮುಸ್ಲಿಂ ಒಬ್ಬಂದು ರಸ್ತೆ ಗುಂಡಿಗೆ ಬಿದ್ದು ಸತ್ತೋಗಿದ್ದಾರೆ ಅಂತ ಹೇಳಿ ಯಾವತ್ತಾದರೂ ಬಂದ್ ಮಾಡಿದ್ರೆ ನೀವು ಹೋಗುವಂತ ಪ್ರಾಣಕ್ಕೆ ಲೆಕ್ಕ ಇದೆ. ಮಂಗಳೂರಿನಲ್ಲಿ ಕನಿಷ್ಠ ನಿರ್ಣಯ ಸಾಯ್ತಾ ಇದ್ದಾರೆ. ಈ ಸಾವುಗಳಿಗೆ ಹೊಣೆ ಯಾರು? ಈ ಸಾವು ನೋವು ನಮ್ಗೆ ಸಂಭವಿಸಿದವರ ಮರಳಿ ಕೊಡುವಂತವರು ಯಾರು? ಇದು ಯಾವತ್ತಾದರೂ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ನಗರ ಪಾಲಿಕೆಗೆ ಮತ್ತು ಪೊಲೀಸರಿಗೆ ಬಹಳ ಸಮಾಧಾನದಿಂದ ಬಹಳ ಶಾಂತಿಯಿಂದ ಈ ಜೊತೆ ಸಹಕಾರ ಮಾಡಿಕೊಂಡಿದ್ದೇವೆ. ಮುಂದಿನ 15 ದಿವಸದೊಳಗಡೆ ಮಂಗಳೂರು ನಗರದ ಎಲ್ಲ ಗುಂಡಿಗಳನ್ನು ಮುಚ್ಚುವಂತ ರೀತಿಯಲ್ಲಿ ಕ್ರಮಗಳು ಆಗದೇ ಇದ್ರೆ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ. ರಸ್ತೆ ತಡೆ ಮಾಡಿ ಜೈಲು ಬರುವ ಕಾರ್ಯಕ್ರಮ ಮಾಡುವಂತ ತೀರ್ಮಾನವನ್ನ ತೀವ್ರತರ ಹೋರಾಟವನ್ನ ನಾವು ಹಮ್ಮಿಕೊಳ್ತೇವೆ. ನಗರ ಪಾಲಿಕೆ ಎಚ್ಚೆತ್ತುಕೊಳ್ಬೇಕು. ನಗರ ಪಾಲಿಕೆ ಕುರುಡಾಗಿದ್ರೆ ನಿಮ್ಮ ಕುರುಡುತನವನ್ನ ಹೋಗಾಡಿಸಲಿಕ್ಕೆ ನಮ್ಗೆ ಗೊತ್ತಿದೆ. ನಮ್ಮ ಜನಪ್ರತಿನಿಧಿಗಳು ನಿಮ್ಮ ಮೌನವನ್ನ ನಿಮ್ಮ ಬಾಯಿ ಬಿಡಿಸಲಿಕ್ಕೆ ನಮ್ಗೆ ಗೊತ್ತಿದೆ. ಇಲ್ಲಿನ ನಿಮ್ಮ ಜನಪ್ರತಿನಿಧಿಗಳು ನೀವು ಓಡಾಡುವಂತಹ ರಸ್ತೆಯಲ್ಲಿ ಈ ರೀತಿಯಾದಂತಹ ಗುಂಡಿಗಳು ಬಿದ್ದಂತ ರಸ್ತೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಾದ್ರೆ ನಿಮಗೆ ಕಪ್ಪು ಬಾವುಟವನ್ನು ಹಿಡಿಯುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ನಗರ ಪಾಲಿಕೆ ಮತ್ತು ಈ ಜಿಲ್ಲಾಡಳಿತ ಕೂಡಲೇ ಮಂಗಳೂರು ನಗರದ ಎಲ್ಲ ರಸ್ತೆಗಳು, ಹೊರ ರಸ್ತೆಗಳು, ನಗರ ಪಾಲಿಕೆಯ ವ್ಯಾಪ್ತಿಯ ಒಳಗೆ ಬರುವಂತ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಸರಿಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಒಂದು 2 ದಿನ ಆ ಕೂಲೂರು ರಸ್ತೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿಯಲ್ಲಿ ಗುಂಡಿಗಳಿಂದ ತುಂಬಿದೆ. ಆ ಒಂದು ಹೆದ್ದಾರಿ ಯಾವುದೇ ಸಂದರ್ಭದಲ್ಲೂ ಕೂಡ ಕುಸಿಲಿಕ್ಕಿದೆ ಎನ್ನುವಂಥದ್ದನ್ನ ಇದೇ ಜಿಲ್ಲಾಧಿಕಾರಿಗಳು 2016ರಲ್ಲಿ ಒಂದು ಆದೇಶವನ್ನು ಕೊಟ್ಟಿದ್ರು. ಅದನ್ನ ಮುಚ್ಚಬೇಕು ಅನ್ನುವಂಥದ್ದು. ಆದ್ರೆ ಅದರಲ್ಲೇ ಇವತ್ತು ವಾಹನಗಳು ಸಾಲಾಗಿ ಅಂದ್ರೆ ಇರುವೆ ಹೋಗುವ ರೀತಿಯಲ್ಲಿ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಯಾವ ಸಂದರ್ಭದಲ್ಲೂ ಕೂಡ ಸೇತುವೆ ಕುಸಿಯುವಂತಹ ಒಂದು ರೀತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ಡಿವೈಎಫ್ಐನ ಸಂಗಾತಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನಗೆ ಮಾತನಾಡಲಿಕ್ಕೆ
ಈ ರಸ್ತೆಯನ್ನು ಗಮನಿಸಿದರೆ ಇದು ಮಂಗಳೂರಿಗೆ ತಲುಪುವಂಥ ಒಂದು ಮುಖ್ಯ ರಸ್ತೆ ಆಗಿದೆ. ಏನು ಪಂಪೆಯಲ್ಲಿಂದ ಕಂಕನಾಡಿ ದಾರಿಯಲ್ಲಿ ಬಹಳಷ್ಟು ಜನ ಈ ರಸ್ತೆಯಲ್ಲಿ ಪ್ರಯಾಣಿಸುವ ಹಲವಾರು ವೆಹಿಕಲ್ಗಳು, ಹಲವಾರು ಜನರು ಈ ರಸ್ತೆಯಲ್ಲಿ ಸಂಚರಿಸುವ ಒಂದು ಪ್ರಮುಖ ರಸ್ತೆಯಾಗಿದೆ. ಈ ರಸ್ತೆಯ ಮುಖಾಂತರ ಜಿಲ್ಲೆಗೆ ಬೇರೆ ಬೇರೆ ಕಡೆಯಿಂದ ಇಲ್ಲಿಯ ಆಸ್ಪತ್ರೆಗಳಿಗೆ, ಇಲ್ಲಿಯ ಶಾಲೆಗಳಿಗೆ ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ರೋಗಿಗಳು ಬೇರೆ ಬೇರೆ ಮುಖಾಂತರ ಈ ಜಿಲ್ಲೆಗೆ, ಇಲ್ಲಿಯ ಆಸ್ಪತ್ರೆಗಳಿಗೆ ತಲುಪುವಂಥ ಒಂದು ಮುಖ್ಯ ರಸ್ತೆಯಾಗಿದೆ ಇದು ಕಂಕನಾಡಿ. ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಯೋಜನೆ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.